ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸಲು ನಿಯೋಜಿಸಲಾದ ಮತಗಟ್ಟೆ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗೆ ಅಂಚೆ ಮತಪತ್ರಗಳನ್ನು ರವಾನಿಸಲಾಗಿದೆ. ಈಗಾಗಲೇ 5,000ಕ್ಕೂ ಅಧಿಕ ಮಂದಿ ಅಂಚೆ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಶಶಿಕಾಂತ್ ಸೆಂಥಿಲ್ ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಪೊಲೀಸ್ ಆಯುಕ್ತ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೊತೆ ಜಂಟಿಯಾಗಿ ಮಾಧ್ಯಮಗೋಷ್ಠಿಯನ್ನು ನಡೆಸಿ ಅವರು ಚುನಾವಣೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀಡಿದರು. 12,837 ಮತಗಟ್ಟೆ ಅಧಿಕಾರಿಗಳು, 1,295 ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ, 43 ಮಂದಿ ಚುನಾವಣಾ ಕರ್ತವ್ಯ ನಿಯೋಜಿತ ವಾಹನ ಚಾಲಕ ನಿರ್ವಾಹಕರು ಮತ್ತು ಕ್ಲೀನರ್ಗೆ ಅಂಚೆ ಮತಪತ್ರವನ್ನು ರವಾನಿಸಲಾಗಿದೆ. ಈಗಾಗಲೇ ಸುಮಾರು 5,900ರಷ್ಟು ಸಿಬ್ಬಂದಿಗೆ ಅಂಚೆ ಮತದಾನ ಸ್ವೀಕರಿಸಲಾಗಿದೆ ಎಂದು ಅವರು ಹೇಳಿದರು. ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ರೀತಿಯ ಅಪಪ್ರಚಾರ ಸೇರಿದಂತೆ ಪಾರದರ್ಶಕ ಮತದಾನ ಹಾಗೂ ಮತದಾರರಿಗೆ ತೊಂದರೆ ಆಗುವಂತಹ ಯಾವುದೇ ರೀತಿಯ ವಿಷಯಗಳನ್ನು ಪ್ರಚಾರ ಪಡಿಸುವುದರ ಬಗ್ಗೆ ನಿಗಾ ಇಡಲಾಗಿದೆ. ಇಂತಹ ಕುಕೃತ್ಯಗಳನ್ನು ಎಸಗುವವರನ್ನ ಪತ್ತೆ ಹಚ್ಚಲು ಕ್ರಮವನ್ನು ವಹಿಸಲಾಗಿದ್ದು, ಜೈಲು ಶಿಕ್ಷೆಗೂ ಗುರಿಪಡಿಸಲು ಅವಕಾಶವಿದೆ ಎಂದು ಜಿಲ್ಲಾಧಿಕಾರಿ ಎಚ್ಚರಿಸಿದ್ದಾರೆ. ಕನ್ಸರ್ನ್ ಆಫೀಸರ್ಸ್ಗೆ ಈಗ RO ನಂಬರ್ ಕೊಡೋದು ಅದಕ್ಕೆ ರೀಸನ್. ಡೈರೆಕ್ಟ್ ಆಗಿ ನಮ್ಮ ಜೊತೆಗೆ ಮಾತಾಡಬೇಕು. ನಮ್ದು ಕಂಟ್ರೋಲ್ ರೂಮ್ ಇದೆ, ನಾವು ಕೂಡ ಅಲರ್ಟ್ ಇರ್ತೀವಿ. ಯಾವುದೇ ಸಂದರ್ಭದಲ್ಲಿ ಕೂಡ ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಒಳಗಡೆ, ಮ್ಯಾಕ್ಸಿಮಮ್ ವಿ ವಿಲ್ ಬಿ ದೇರ್ ವಿದಿನ್ 5-10 ಮಿನಿಟ್ಸ್, ಬಟ್ 30 ಮಿನಿಟ್ಸ್ ಒಳಗಡೆ ಮ್ಯಾಕ್ಸಿಮಮ್ ವಿಲ್ ಬಿ ದೇರ್ ಇನ್ ಎನಿ ಪೋಲಿಂಗ್ ಸ್ಟೇಷನ್. ಆ ಥರ ನಮ್ಮ ಎಲ್ಲ ವ್ಯವಸ್ಥೆಗಳು ಆಗಿದೆ. ಸೊ ಹಾಗಾಗಿ ಯಾವುದೇ ಪಕ್ಷಗಳಾಗ್ಲಿ, ಅಭ್ಯರ್ಥಿಗಳಾಗ್ಲಿ ಅಥವಾ ಸಾರ್ವಜನಿಕರಾಗ್ಲಿ ಏನೇ ಸಮಸ್ಯೆ ಇದ್ರೆ ಕೂಡ ಈ ಕಾನೂನಿನ ವಿಷಯಗಳನ್ನು ಜ್ಞಾಪಕ ಮಾಡಿಕೊಂಡು ನಮ್ಮ ಹೈಯರ್ ಆಫೀಸರ್ಗೆ ತಿಳಿಸುವ ಒಂದು ವ್ಯವಸ್ಥೆ ಮಾಡಬೇಕು. ಉಳಿದ ಜನರಿಗೆ ಅವರು ಮತದಾನ ಮಾಡಲಿಕ್ಕೆ ಯಾವುದೇ ಅಡಚಣೆ ಮಾಡಬಾರದು. ಸೊ ಎನಿ ಡಿಸ್ಟರ್ಬೆನ್ಸ್, ಎನಿಥಿಂಗ್ ವಿಲ್ ಬಿ ಸೀನ್ ಆಸ್ ಡಿಸ್ಟರ್ಬಿಂಗ್ ಪೋಲಿಂಗ್ ಪ್ರೊಸೆಸ್. ಅಂಡ್ ದ PRO ಹ್ಯಾಸ್ ಆಲ್ ದಿ ರೈಟ್ಸ್ ಟು ಕಂಟ್ರೋಲ್ ಎವ್ರಿಥಿಂಗ್. ಅವರಿಗೆ ಅವರ ಕಾನೂನಿನ ಹಕ್ಕನ್ನು ಆಲ್ರೆಡಿ ನಾವು ಟ್ರೈನಿಂಗ್ ತಿಳಿಸ್ತೀವಿ. ಸೊ ಅದರ ಪ್ರಕಾರ ಅವರು ಕಂಟಿನ್ಯೂಸ್ ಆಗಿ ಪೋಲಿಂಗ್ ಪ್ರೊಸೆಸ್ ಕಂಪ್ಲೀಟ್ ಮಾಡಬೇಕು. ಮಂಗಳೂರು ನಗರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮತದಾನ ಪ್ರಕ್ರಿಯೆ ಸುಗಮ ಹಾಗೂ ಶಾಂತಿಯುತವಾಗಿ ನಡೆಸಲು ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಎಲ್ಲಾ ರೀತಿಯ ಬಂದೋಬಸ್ತ್ಗಳನ್ನು ಮಾಡಿದೆ. ಶಾಂತಿಯುತ ಮತದಾನಕ್ಕೆ ಅಡ್ಡಿಪಡಿಸುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲು ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಲಾಗಿದೆ ಎಂದು ಪೊಲೀಸ್ ಆಯುಕ್ತ ವಿಪುಲ್ ಕುಮಾರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರವಿಕಾಂತೆ ಗೌಡ ಎಚ್ಚರಿಸಿದ್ದಾರೆ. ಸುಮಾರು 900ಕ್ಕೂ ಹೆಚ್ಚು ಮತೀಯ ಗುಂಡಾಗಳು, ರೌಡಿಗಳು ಮತ್ತೆ ಜನರಿಗೆ ಬೆದರಿಕೆಯನ್ನ ಉಂಟು ಮಾಡತಕ್ಕಂಥ ಮನೋಭಾವವುಳ್ಳವರು ಯಾರಿದ್ದಾರೋ ಅವರ ವಿರುದ್ಧ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಳಲಾಗಿದೆ. ನಮಗೆ ಇವತ್ತು, ನಾಳೆ ಮತ್ತು ನಾಡಿದ್ದು ಬಹಳ ಮುಖ್ಯವಾದ ದಿವಸ. ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ಏನು 72 ಮೊಬೈಲ್ಗಳನ್ನ ನಾವು ಮಾಡಿದ ಸೆಕ್ಟರ್ ಮೊಬೈಲ್ಸ್, ಅವರು ಇವತ್ತು ರಾತ್ರಿಯಿಂದಲೇ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತಾರೆ. ನಮ್ಮ ಇನ್ಸ್ಪೆಕ್ಟರ್ ಮೊಬೈಲ್ಗಳೇನಿದ್ದಾವೆ, 14 ಇನ್ಸ್ಪೆಕ್ಟರ್ ಮೊಬೈಲ್ಗಳು, 6 ಡಿವೈಸ್ ಮೊಬೈಲ್ಗಳು ಇವತ್ತು ರಾತ್ರಿಯಿಂದಲೇ ತಮ್ಮ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾವೆ. ಮತ್ತೆ ಪ್ರತಿಯೊಬ್ಬ ಅಧಿಕಾರಿಯ ಬಳಿ ಎಲ್ಲ ಅಧಿಕಾರಿಯ ವಿವರಗಳ ಇರ್ತದೆ, ಮತಕೇಂದ್ರಗಳ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ MR ರವಿ, ಅಪರ ಜಿಲ್ಲಾಧಿಕಾರಿ ವೈಶಾಲಿ ಇನ್ನಿತರರು ಹಾಜರಿದ್ದರು.